ವಾವ್, ಅದ್ಭುತ, ಅತ್ಯದ್ಭುತ. ಇದು ಸೇನೆಯಲ್ಲಿ 26 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತರಾದ ವೀರ ಯೋಧನಿಗೆ ಹುಟ್ಟೂರಿನಲ್ಲಿ ಸಿಕ್ಕ ಗೌರವ. ನೋಡಿದರೆ ಪ್ರತಿಯೊಬ್ಬ ದೇಶಭಕ್ತನಿಗೂ ರೋಮಾಂಚನವಾಗುತ್ತದೆ. ಭವ್ಯ ಸ್ವಾಗತ, ಅದ್ದೂರಿ ಮೆರವಣಿಗೆ, ಪ್ರೀತಿಯ ಗೌರವಾರ್ಪಣೆ. ಈ ವಿಶಿಷ್ಟ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದು ಉಡುಪಿ ಜಿಲ್ಲೆ ಹೆಬ್ರಿ ತಾಲೂಕಿನ ನಾಡ್ಪಾಲು ಗ್ರಾಮ. ಊರವರ ಪ್ರೀತಿಪೂರ್ವಕ ದೇಶಭಕ್ತಿಯ ಗೌರವ ಸ್ವೀಕರಿಸಿದ್ದು ಇದೇ ನಾಡ್ಪಾಲು ಗ್ರಾಮದ ವೀರ ಯೋಧ ಪ್ರಸನ್ನಕುಮಾರ್. ಚಂದ್ರಶೇಖರ್ ಪೂಜಾರಿ ಕಮಲಾಕ್ಷಿ ದಂಪತಿಯ ಪುತ್ರನಾಗಿ 1978 ನವೆಂಬರ್ 16ರಂದು ಜನಿಸಿದ ಪ್ರಸನ್ನಕುಮಾರ್ ಪ್ರಾಥಮಿಕ ಶಿಕ್ಷಣವನ್ನ ಕಾಸನ್ಮಕ್ಕಿ ಮತ್ತು ಸೋಮೇಶ್ವರ ಶಾಲೆಯಲ್ಲಿ ಪೂರೈಸಿ ಹೆಬ್ರಿಯಲ್ಲಿ ಪ್ರೌಢ, ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣವನ್ನ ಮುಗಿಸಿರುತ್ತಾರೆ. ಮುಂಬಯಿಯ ಖಾಸಗಿ ಕಂಪನಿಯೊಂದರಲ್ಲಿ ವೃತ್ತಿ ಜೀವನವನ್ನ ಪ್ರಾರಂಭಿಸಿದ ಪ್ರಸನ್ನಕುಮಾರ್ 1996 ಅಕ್ಟೋಬರ್ 16ರಂದು ಸೇನೆಗೆ ಸೇರ್ಪಡೆ ಆಗಿರುತ್ತಾರೆ. ಬಳಿಕ ವೀರ ಯೋಧನಾಗಿ ದೇಶ ಕಾಯುವ ಕೆಲಸದಲ್ಲಿ ತೊಡಗಿಕೊಂಡ ಪ್ರಸನ್ನಕುಮಾರ್ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿದ ಕೀರ್ತಿ ಹೊಂದಿದ್ದಾರೆ. ಜಮ್ಮು ಕಾಶ್ಮೀರ, ಸಿಕ್ಕಿಂ, ರಾಜಸ್ಥಾನ, ಅರುಣಾಚಲ ಪ್ರದೇಶ, ನವದೆಹಲಿ ಸೇರಿದಂತೆ ಸಿಯಾಚಿನ್ ಗಡಿ ಮತ್ತು ಅಂಡಮಾನ್ ನಿಕೋಬಾರ್ ದ್ವೀಪದಲ್ಲೂ ಸೇವೆ ಸಲ್ಲಿಸಿದ್ದಾರೆ. ಸೇನೆಯಲ್ಲಿ ಸಲ್ಲಿಸಿದ ಸುದೀರ್ಘ ಸೇವೆಗಾಗಿ 10 ಹಲವು ಪ್ರಶಸ್ತಿ, ಗೌರವಗಳನ್ನು ಪಡೆದಿದ್ದಾರೆ. ಸುದೀರ್ಘ 26 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇದೇ ವರ್ಷದ ಅಕ್ಟೋಬರ್ 31ರಂದು ಸೇನೆಯಿಂದ ನಿವೃತ್ತರಾಗಿದ್ದಾರೆ. ಇವರ ಈ ದೇಶ ಸೇವೆಯನ್ನು ಪರಿಗಣಿಸಿ ನಾಡ್ಪಾಲು ಪಂಚಾಯತ್ ಅಧ್ಯಕ್ಷರಾದ ದಿನೇಶ್ ಅವರ ನೇತೃತ್ವದಲ್ಲಿ 10 ಹಲವು ಸಮಾಜದ ಗಣ್ಯರ ಸಮ್ಮುಖದಲ್ಲಿ ವೀರಯೋಧ ಪ್ರಸನ್ನಕುಮಾರ್ ಅವರನ್ನು ಸನ್ಮಾನಿಸಲಾಗಿದೆ. ಪತ್ನಿ ಆಶಾ, ಮಗ ಧನ್ವಿತ್, ಮಗಳು ಮಹಿಮಾ ಜೊತೆ ಇದೀಗ ನಿವೃತ್ತ ಜೀವನವನ್ನ ಕಳೆಯುತ್ತಿರುವ ಪ್ರಸನ್ನಕುಮಾರ್ ದೇಶ ಸೇವೆ ನಿಜಕ್ಕೂ ಅನನ್ಯ. ಶತ್ರುಗಳ ಜೊತೆ ಹೋರಾಡಿ ಹಗಲು ಇರುಳೆನ್ನದೆ ದೇಶದ ಗಡಿ ಕಾದ ನಿಮಗೆ ತಾಯಿ ಭಾರತೀಯ ಆಶೀರ್ವಾದ ಸದಾ ಇರಲಿ. ನಿಮ್ಮ ಬಾಳು ಬಂಗಾರವಾಗಲಿ. ಹ್ಯಾಟ್ಸ್ ಆಫ್ ಟು ಯು ಪ್ರಸನ್ನಕುಮಾರ್. ಜೈ ಹಿಂದ್.